ಎಲ್ಲರೂ ಹೆಸರಲ್ಲಿ ಏನಿದೆ ಅಂತ ಹೇಳ್ತಾರೆ ಯಾವಾಗಲೂ. ಆದರೆ ಹೆಸರಲ್ಲಿ ಎಲ್ಲವೂ ಇದೆ. ಅನೇಕ ವರ್ಷಗಳ ಹಿಂದೆ ಕರಾವಳಿ ಕರ್ನಾಟಕವನ್ನು ಕ್ಯಾನ್ರಾ ಅಂತ ಕರೆದರು, ಕನ್ನಡ ಭಾಷೆಯನ್ನು ಕ್ಯಾನ್ರೀಸ್ ಅಂತ ಕರೆದರು. ಹಾಗಾಗಿ ಒಂದು ಕೆನರಾ ಡಿಸ್ಟ್ರಿಕ್ಟ್ ಆಗಿತ್ತು. ಬ್ರಿಟಿಷರು ಮಾಡಿದ ತಪ್ಪದು. ಅದಾದಮೇಲೆ ಆ ಡಿಸ್ಟ್ರಿಕ್ಟ್ ಎರಡಾದಾಗ ಅದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಸೌತ್ ಕೆನರಾ, ನಾರ್ತ್ ಕೆನರಾ ಆಗಾಯಿತು. ದಕ್ಷಿಣ ಕನ್ನಡ ಮತ್ತೆ ವಿಭಜನೆ ಆಗಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಅಂತ ಆಗಿಬಿಟ್ಟಿದೆ. ಹಾಗಾಗಿ ಏನು ನಮ್ಮ ಕರಾವಳಿ ಕರ್ನಾಟಕದ ಮೂಲ ಸ್ವರೂಪ ಇದೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ, ಬಿ ರೂಟೆಡ್ ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ವಿಂಗ್ಸ್ ಅಂತ. ನಮ್ಮತನವನ್ನು, ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡು, ನಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೆಸರು ಚೇಂಜ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅನೇಕ ಪ್ರಶ್ನೆಗಳು ಬರ್ಬೋದು. ಈಗ ದಕ್ಷಿಣ ಕನ್ನಡ ಬೇಡ ಅಂತಂದರೆ ಬೇರೆ ಏನು ಅನ್ನೋ ಪ್ರಶ್ನೆ ಬರ್ಬೋದು. ಅದನ್ನು ಕೂತ್ಕೊಂಡು ವಿಮರ್ಶೆ ಮಾಡುವ. ಆದರೆ ನಾನು ನಮ್ಮ ಇವತ್ತು ಮಾನ್ಯ ಸಂಸದರ ಏನು ಇನಿಷಿಯೇಟಿವ್ ಇದೆ ಮತ್ತು ಇಲ್ಲಿನ ಶಾಸಕರ ಇನಿಷಿಯೇಟಿವ್ ಇದೆ, ಇಲ್ಲಿಯ ಜನಸಾಮಾನ್ಯ ಇನಿಷಿಯೇಟಿವ್ ಏನಿದೆ, ಅದರಲ್ಲಿ ಇದನ್ನು ಮಂಗಳೂರು ಜಿಲ್ಲೆ ಅಂತ ಕರಿಬೇಕು ಹೇಳುವಂಥ ಏನು ಸಲಹೆ ಇದೆ ಅದನ್ನು ಸ್ವಾಗತಿಸ್ತೇನೆ. ಯಾಕೆಂತ ಹೇಳಿದರೆ, ನೀವು ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ಅಥವಾ ಘಟ್ಟದ ಮೇಲೆ ಹೋದರೆ ಅವರು ಮಂಗಳೂರು ಜಿಲ್ಲೆ ಅಂತಲೇ ಕರೀತಾರೆ ನಮ್ಮನ್ನು. ನಾವಷ್ಟೇ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ. ಹಾಗಾಗಿ ಮತ್ತು ಮಂಗಳೂರಿಗೆ ತಂದೆ ಒಂದು ಅಸ್ತಿತ್ವ ಇದೆ. ವರ್ಲ್ಡ್ ಓವರ್ ಮಂಗಳೂರನ್ನು ರೆಕಗ್ನೈಸ್ ಮಾಡ್ತಾರೆ. ಮಾಡಿಗೆ ಹಾಕುವ ಹಂಚನ್ನು ಕೂಡ ಮಂಗಳೂರು ಟೈಲ್ಸ್ ಅಂತಲೇ ಕರೀತಾರೆ. ಸೊ ಮಂಗಳೂರಿಗೆ ತನ್ನದೇ ಒಂದು ಅಸ್ಮಿತೆ ಇದೆ. ಹಾಗಾಗಿ ಮಂಗಳೂರನ್ನು ಇನ್ನಷ್ಟು ಹೆಚ್ಚು ನಾಡಿನಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಹೆಸರುಗೊಳಿಸೋದ್ರಲ್ಲಿ, ಮಂಗಳೂರು ಜಿಲ್ಲೆ ಅಂತ ಕರೆಯುವುದರಲ್ಲಿ ಒಂದು ಹಿರಿಮೆ ಇದೆ, ಒಂದು ಗರಿಮೆ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆಯೇ ಬಿ ರೂಟೆಡ್ ಸೊ ದಟ್ ಯು ಕ್ಯಾನ್ ಟೇಕ್ ವಿಂಗ್ಸ್ ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಮಂಗಳಾಪುರ ಅಂತ ಏನು ಕೇರಳದವರು ಕರೀತಾರೆ, ಅವರು ಇವತ್ತಿಗೂ ಮಂಗಳಾಪುರ ಅಂತಲೇ ಕರೀತಾರೆ. ಅವರು ದಕ್ಷಿಣ ಕನ್ನಡ ಅಂತ ಹೇಳೋದೇ ಇಲ್ಲ. ಯಾಕಂತ ಹೇಳಿದರೆ ಮಂಗಳಾದೇವಿಯ ವಾಸಸ್ಥಾನ, ಹಾಗೆ ಮಂಗಳಾಪುರ ಹೇಳುವಂಥ ಹೆಸರು. ಇದಕ್ಕೆ ಸಾಕಷ್ಟು ಐತಿಹಾಸಿಕ, ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇರುವುದರಿಂದ ನಮ್ಮ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆ ಅಂತ ಕರೆಯುವುದರಲ್ಲಿ ಒಂದು ಹೊಸತನ ಇದೆ. ಒಂದು ನಮ್ಮ ಸಂಸ್ಕೃತಿಯೊಂದಿಗೆ ನಾವು ಅತ್ಯಂತ ಪ್ರಬಲವಾದ ಕೊಂಡಿಯನ್ನು ಹೊಂದಿಕೊಳ್ಳೋದನ್ನು ಸಂಕೇತಗೊಳಿಸ್ತದೆ. ಹಾಗಾಗಿ ನಾನು ಈ ಇನಿಷಿಯೇಟಿವನ್ನು ಸ್ವಾಗತ ಮಾಡ್ತೇನೆ. ಇದು ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೆಸರು ಬದಲಾಯಿಸೋದು ಮಾತ್ರವಲ್ಲ, ಈ ರೀತಿ ಅನೇಕ ಬದಲಾವಣೆಗಳು ದೇಶದಾದ್ಯಂತ, ಜಗತ್ತಿನಾದ್ಯಂತ ಆಗಿದೆ. ಹಾಗಾಗಿ ಹೆಸರು ಯಾಕೆ ಬದಲಾವಣೆ ಮಾಡಬೇಕು ಹೇಳೋ ಪ್ರಶ್ನೆಗೆ ಇದರಲ್ಲಿ ಉತ್ತರ ಇದೆ ಅಂತ ಅಂದುಕೊಳ್ತೀನಿ. ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಅಸ್ಮಿತೆಯನ್ನು ಇನ್ನೊಂದು ಗಟ್ಟಿಗೊಳಿಸಲಿಕ್ಕೆ ಮತ್ತು ತಲೆತಲಾಂತರದಿಂದ ಏನು ನಾವು ನಮ್ಮ ಜಿಲ್ಲೆಯನ್ನು ತುಳುನಾಡು ಅಂತ ಕರೆದಿದ್ದೇವೆ, ಕರಾವಳಿ ಅಂತ ಕರೆದಿದ್ದೇವೆ, ಬೇರೆ ಬೇರೆ ಹೆಸರು ಕರೆದಿದ್ದೇವೆ, ಅದೆಲ್ಲವನ್ನು ಪ್ರತಿಬಿಂಬಿಸುವಂಥ ಮಂಗಳೂರು ಅತ್ಯಂತ ಸೂಕ್ತವಾದ ಹೆಸರು. ಆದಷ್ಟು ಬೇಗ ಆಗಲಿ ಅಂತ ನಾನು ಈ ಸಮಯದಲ್ಲಿ ಬಯಸ್ತೇನೆ. ಧನ್ಯವಾದ. ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಮುಂಚಿನಿಂದ ವಾಡಿಕೆಯಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅಂದರೆ ಮಂಗಳೂರು ಅಂದರೆ ಅದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳುಂಟು, ಎಷ್ಟು ತಾಲೂಕು. ಈಗ ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದದ್ದರಿಂದ ನಮಗೆ ಏನು ತೊಂದರೆ ಆಗಿದೆ, ಇದು ತೆಗೀಲಿಕ್ಕೆ ಯಾವ ಕಾರಣದಿಂದ ತೆಗಿಬೇಕು ನಾವು, ಇದಕ್ಕೆ ಯಾಕೆ ನಾವು ತೆಗೆಯುವಂಥದ್ದು ಹವ್ಯಾಸ ನಮಗೆ ಯಾಕೆ? ಮರುನಾಮಕರಣ ಮಾಡೋದು ಅದು ಸರಿಯಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅಂತಲೇ ಇರಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಮ್ಮ ಈ ಮಂಗಳೂರು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಮಂಗಳೂರು ಕ್ಷೇತ್ರ ಇರುವುದು. ಮಂಗಳೂರು ಜಿಲ್ಲೆ ಅಂತ ಮಂಗಳೂರು ಹೆಸರಿಟ್ಟರೆ ಅದರಲ್ಲಿ ನಮಗೆ ಏನು ಪ್ರಯೋಜನ ಇಲ್ಲ, ಅದರ ಘನತೆ ಗೌರವಕ್ಕೆ ಧಕ್ಕೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಅದು ಹೆಸರುವಾದದ್ದು, ಅದರಲ್ಲಿ ಒಳ್ಳೆಯ ಒಂದು ಮುಂದುವರಿತಾ ಉಂಟು ನಮ್ಮ ಈ ಜಿಲ್ಲೆ. ಈ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇರುವುದರಿಂದ ನಮಗೆ ಏನು ತೊಂದರೆ ಆಗಲಿಲ್ಲ, ಒಳ್ಳೆಯದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳವಣಿಗೆ ಆಗುತ್ತಾ ಉಂಟು. ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಬಾಳ್ತಾ ಇದ್ದಾರೆ. ಆದರೆ ಮೊದಲಿಂದ ಹೆಸರು ಎಲ್ಲ ಎಲ್ಲಿ ಹೋದರೆ ಸಹ ಮಂಗಳೂರಿನವರೇ ಅಂತ ಹೇಳೋದು. ಆದ ಕಾರಣ ಅದು ಇಟ್ಟರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಹಲವಾರು ಚರ್ಚೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಯಾಗಿ ಬದಲಾವಣೆ ಮಾಡಬೇಕು ಅಂತ ಹೇಳುವ ಚರ್ಚೆಗಳು ಮುನ್ನೆಲೆಗಿದೆ. ವಿಶೇಷವಾಗಿ ಯುವಕರ ಒಂದು ಆಸಕ್ತಿ. ಒಂದು ಕಡೆಯಿಂದ
ಮಂಗಳೂರು ಅಂತೇಳಿದ ತಕ್ಷಣ ನಮ್ಮ ಅವಕಾಶಗಳ ಸಾಗರ. ಈ ಅವಕಾಶಗಳ ಸಾಗರಕ್ಕೆ ನಮ್ಮ ಹೊಸ ಬ್ರ್ಯಾಂಡ್ ಬಿಲ್ಡಿಂಗ್ ಯಾವ ರೀತಿ ಮಾಡ್ಬೋದು, ಮತ್ತು ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿಯ ಒಂದು ಅರ್ಥ ಇಲ್ಲ ಅಂತೇಳೋ ಭಾವನೆ ನಮ್ಮದು. ಯಾಕಂತೇಳಿದರೆ ದಕ್ಷಿಣ ಕನ್ನಡ ನೀವು ಬೆಂಗಳೂರನ್ನು ಇಟ್ಕೊಂಡ್ರೆ ನಾವು ದಕ್ಷಿಣದಲ್ಲಿ ಅಂತೂ ಖಂಡಿತ ಇಲ್ಲ, ನಾವು ಪಶ್ಚಿಮದಲ್ಲಿದ್ದೇವೆ. ಸೊ ದಕ್ಷಿಣ ಕನ್ನಡ ಮತ್ತು ನಾವು ಎಲ್ಲ ಕಡೆ ನಾವು ವಿದೇಶದಲ್ಲಿ ಎಲ್ಲ ಕಡೆ ಎಲ್ಲಿಯೂ ನಾವು ಹೋದರೂ ಕೂಡ ನಾವು ಕುಡ್ಲದವರು ಅಥವಾ ಮಂಗಳೂರಿನವರು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಸೊ ಆ ದೃಷ್ಟಿಯಲ್ಲಿ ನಾವು ಮಂಗಳೂರು ಅಂತ ಹೇಳಿದ ತಕ್ಷಣ ದಿಸ್ ಅ ಬ್ರ್ಯಾಂಡ್ ಬಿಲ್ಡಿಂಗ್ ಪ್ರೋಸೆಸ್. ಮಂಗಳೂರನ್ನು ಮತ್ತಷ್ಟು ವಿಶ್ವಕ್ಕೆ ಯಾವ ರೀತಿ ಪರಿಚಯ ಮಾಡ್ಬೋದು, ಮತ್ತು ಸಹಜವಾಗಿ ನಾವು ಎಲ್ಲವೂ ಮಂಗಳೂರೇ. ಯಾಕಂತೇಳಿದರೆ ನೀವು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತೇವೆ, ಎಲ್ಲಿಯೂ ಕೂಡ ನಾವು ಬೆಂಗಳೂರು ದಕ್ಷಿಣ ಕನ್ನಡ ಅಂತ ಹೇಳೋದೇ ಇಲ್ಲ. ಮತ್ತು ನಮ್ಮ ದಕ್ಷಿಣ ಕನ್ನಡಕ್ಕೆ ಯಾವ ಜಿಲ್ಲಾ ಕೇಂದ್ರ ಯಾವುದಂತ ಹೇಳಿದರೂ ಕೂಡ ನಾವು ಮಂಗಳೂರು ಅಂತ ಹೇಳ್ತೇವೆ. ಆ ದೃಷ್ಟಿಯಲ್ಲಿ ಎಲ್ಲವನ್ನು ಒಟ್ಟು ಸೇರಿಸಲಿಕ್ಕೆ ಮತ್ತು ಎಲ್ಲರನ್ನು ಮತ್ತೊಮ್ಮೆ ಒಂದು ಹೊಸ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳೋದು ದಾಖಲೆಗಳಲ್ಲಿ ಮಾತ್ರ ಇದೆ. ನಾವು ಹೊರಗಡೆ ಹೋಗುವಾಗ ನಾವು ನಮ್ಮನ್ನು ಗುರುತಿಸಿಕೊಳ್ಳೋದು ನಾವು ಮಂಗಳೂರಿಗರು ಅಂತೇಳಿ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಈಗ ಹೆಸರು ನಾವು ಅದನ್ನು ಮಂಗಳೂರು ಅಂತೇಳಿ ಮಾಡುವುದರಿಂದ ಹೆಚ್ಚಿನ ಲಾಭ ಅಂತೇಳಿ ಏನು ನಮಗೆ ಸಿಗುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ಹೆಸರು ಬದಲಾವಣೆ ಮಾಡುವುದರಿಂದ ಅವನಿಗೇನಾದರೂ ಹುದ್ದೆಯಲ್ಲಿ ಸ್ಥಾನಮಾನದಲ್ಲಿ ಏನಾದರೂ ಸಿಕ್ಕಿದೆ, ಅದರಿಂದ ಏನಾದರೂ ಪ್ರಯೋಜನ ಇದೆ. ಅದಕ್ಕಿಂತ ನಮ್ಮ ತುಳು ಭಾಷೆಗೆ ಏನಾದರೂ ಸ್ಥಾನಮಾನ ಸಿಗುವುದಂತೇಳಿ ಆದರೆ ಅದು ಒಳ್ಳೆಯದು. ನಮ್ಮ ತುಳು ಭಾಷೆ ಈಗ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅಂತೇಳಿ ತುಂಬ ಶ್ರಮಿಸ್ತಾ ಇದ್ದಾರೆ. ಅದರಲ್ಲಿ ಏನೂ ಬೆಳವಣಿಗೆ ಆಗಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ತೆಗೆದು ಮಂಗಳೂರು ಅಂತೇಳಿ ಮಾಡುವುದರಿಂದ ನಮ್ಮ ಭಾಷೆಗೆ ಏನಾದರೂ ಪ್ರಯೋಜನ ಸಿಗುತ್ತಾ, ಅಥವಾ ಬೇರೆ ನಮ್ಮ ಆರ್ಥಿಕವಾಗಿ ಅಥವಾ ನಮ್ಮ ಈ ಜಿಲ್ಲೆಯ ಬೆಳವಣಿಗೆ ಏನಾದರೂ ಸಾಧ್ಯತೆ ಇದೆಯಾ? ಅದೇನಿಲ್ಲ. ಖಾಲಿ ಒಂದು ದಕ್ಷಿಣ ಕನ್ನಡ ಹೆಸರು ಹೋಗಿ ಮಂಗಳೂರು ಅಂತೇಳಿ ಬರ್ತದೆ. ಅದು ಮಂಗಳೂರು ಮೊದಲಿನಿಂದಲೂ ಇದೆ. ಜನಗಳ ಆಡು ಮಾತಿನಲ್ಲಿ ಈಗ ಮಂಗಳೂರು ಅಂತೇಳಿ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದು. ದಕ್ಷಿಣ ಕನ್ನಡ ಅಂತೇಳಿದರೆ ಮೊದಲಿಂದ ಇಟ್ಟ ಹೆಸರು. ಅದನ್ನು ನಾವು ಅಳಿಸಿ ಹಾಕಿ ಈಗ ಮಂಗಳೂರು ಅಂತೇಳಿ ಮಾಡುವುದರಿಂದ ನಮಗೆ ಅಂಥ ದೊಡ್ಡ ಪ್ರಯೋಜನ ಏನೂ ಕಾಣೋದಿಲ್ಲ. ಮತ್ತು ಮುಂದೆ ಆಗುತ್ತೆ ಅದು ಗೊತ್ತಿಲ್ಲ. ನೋಡಿ, ನಾವು ಶಾಲೆಗೆ ಹೋಗುವಾಗ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. ಆಮೇಲೆ ಉಡುಪಿ ಜಿಲ್ಲೆ ಆಯಿತು, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಈಗ ನಾವು ಎಲ್ಲಿಯಾದರೂ ಹೋದರೆ ಈಗ ಅದು ಉಡುಪಿ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು. ಎಲ್ಲಿ ಈಗ ಬಾಂಬೆಗೆ ಹೋಗಲಿ ಅಥವಾ ಫಾರಿನ್ಗೆ ಹೋಗಲಿ ಯಾರಾದ್ರೂ ನಾವು ಕೇಳಿದ್ರೆ ಅಂತ ಹೇಳ್ತೇವೆ, ನೀವು ಹೋಲ್ತಾರೆ ನೀವು ಕುಡ್ಲದಾಗಿ ಫಸ್ಟ್ ಬರೋದು ಕುಡ್ಲ ಅಂತೇಳಿ. ಮತ್ತೆ ಕೇಳಿದರೆ ಹೇಳ್ತೇವೆ ಕುಡ್ಲ ಸ್ವಲ್ಪ ಕುಡ್ಲ ನಮ್ಮ ಮುಲ್ಪ, ಪಡುಬಿದ್ರೆ, ಮುಲ್ಕಿ, ಆಮೇಲೆ ಉಡುಪಿ ಅಂತ ಹೇಳೋದು. ಹೆಚ್ಚಾಗಿ ಬರುವ ಮಾತೆ ಕುಡ್ಲದಾಕಲು, ಮಂಗಳೂರು ದಾಕಲು. ಸೊ ಮಂಗಳೂರು ಜಿಲ್ಲೆ ಮಾಡಿದರೆ ಜನರಿಗೊಂದು ಫೆಮಿಲಿಯರ್ ಆಗಿ ಹೇಳಲಿಕ್ಕೆ ಒಂದು ಈಸಿ ಆಗ್ತದೆ ಅಂತೇಳಿ. ಮಂಗಳೂರು ತಾಲೂಕು, ಮಂಗಳೂರು ಜಿಲ್ಲೆ ಸಹ ಬಂದರೆ ನಮ್ಮ ಪ್ರಕಾರ ಅದು ನಮ್ಮ ಈ ವ್ಯವಹಾರಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಭಾವನೆ. ದಕ್ಷಿಣ ಕನ್ನಡ ಮೊದಲಿಂದ ಇತ್ತು. ದಕ್ಷಿಣ ಕನ್ನಡ ತುಂಬ ಬೆಲ್ಟ್ ತುಂಬ ದೊಡ್ಡದು ಬರ್ತದೆ ಅಲ್ಲಿ ತನಕ ಹೋದರೆ. ಮತ್ತು ತುಳು ಮಾತಾಡೋ ನಮ್ಮ ತುಳು ಭಾಷಿಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಾರೆ, ಸ್ವಲ್ಪ ಉಡುಪಿ ಜಿಲ್ಲೆಯಲ್ಲಿ ಸಿದ್ದಾರೆ. ಸೊ ಈಗ ಮಂಗಳೂರು ಜಿಲ್ಲೆ ಅಂತ ಮಾಡಿದರೆ ಅದರಲ್ಲಿ ಎಷ್ಟು ಜನ, ಮಂಗಳೂರು ಜಿಲ್ಲೆಯಲ್ಲಿ ಎಷ್ಟು ಜನ ಸಿಗ್ತಾರೆ ತುಳು ಮಾತಾಡೋರು? ನಮ್ಮ ತುಳು ಭಾಷೆಗೊಂದು ಮಾನ್ಯತೆ ಪಡೀಲಿಕ್ಕೆ ಒಂದು ಸಹಕಾರಿ ಆಗಬಹುದಾ ಏನೋ ನೋಡ್ಬೋದು. ಯಾಕೆ ಹೇಳಿದರೆ ಮಂಗಳೂರು ಸಿಟಿ, ನಗರ ಮಂಗಳೂರು, ಜಿಲ್ಲೆ ಮಂಗಳೂರು, ತಾಲೂಕು ಮಂಗಳೂರು. ಸೊ ಎಲ್ಲ ಮಂಗಳೂರು ಬರುವಾಗ ಈ ಮಂಗಳೂರಲ್ಲಿ ತುಳು ಮಾತಾಡೋರು ಇಷ್ಟು ಜನ ಇದ್ದಾರೆ, ಒಂದು ಅಂಕಿಅಂಶ ಸಿಗ್ತದೆ ನಮಗೆ ಮಾನ್ಯತೆ ಪಡೀಲಿಕ್ಕೆ. ಮಾನ್ಯತೆ ಪಡೆದ ಅಂಕಿಅಂಶ ಕೇಳೋದಲ್ಲ ಎಲ್ಲ. ಸೊ ಅಂಕಿಅಂಶಕ್ಕೆ ಸ್ವಲ್ಪ ಪೂರಕ ಆಗ್ಬೋದು ಅಂತೇಳಿ ನನ್ನೊಂದು ಒಪಿನಿಯನ್ ಅಷ್ಟೇ. ಸೊ ಮಾಡಿದರೆ ಒಳ್ಳೆಯದು, ಹಾಗೆ ಯಾರಿಗೆ ಕಷ್ಟ ಇಲ್ಲ ಅಂತ ನನ್ನೊಂದು ಭಾವನೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರಿನ ಜಿಲ್ಲೆ ಹಾಗೆ ನಾಮಕರಣ ಮಾಡುವುದು ಸೂಕ್ತ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕೆಲವರಿಗೆ ಮಾತ್ರ ಗೊತ್ತು. ಅದರಲ್ಲಿ ಮಂಗಳೂರು ಯಾರು ಕೇಳಿದರೂ ಅದರ ವಿಷಯ ಬರೋದು ಮೇನ್ ಆಗಿ ಮಂಗಳೂರು ಅಂತಲೇ ಬರೋದು. ಮತ್ತು ಅದು ಆಡಳಿತಾತ್ಮಕವಾಗಿ ಮಂಗಳೂರು ಅಂತ ಇದು ತುಂಬ ಒಳ್ಳೆಯದಾಗಿದೆ. ಇದರಿಂದಾಗಿ ಮಂಗಳೂರಿನವರಿಗೆಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಒಳ್ಳೆಯ ಹೆಸರು. ಬೇರೆ ಬೇರೆ ಜಿಲ್ಲೆಗಳೆಲ್ಲ ಹೋಲಿಸಿದರೆ ಎಲ್ಲ ಜಿಲ್ಲೆಗಳೇ ಅದೇ ಊರಿನ ಹೆಸರಿಗಿದೆ. ಉದಾಹರಣೆ ಉಡುಪಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅಂಥೊಂದು ಸ್ಥಳಗಳಿರೋದು ಜಿಲ್ಲೆಯಿಂದ ಗುರುತಿಸಲಾಗಿದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮಂಗಳೂರು ಮೇಯ್ನ್ ಅದು ಗುರುತಿಸಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಮಂಗಳೂರು ಜಿಲ್ಲೆ ಒಂದು ಸೂಕ್ತ. ಮತ್ತು ಇಲ್ಲಿಯ ಪ್ರದೇಶ ಅದಕ್ಕೆ ಹೊಂದಿಕೊಂಡಿರುವುದರಿಂದ ಮಂಗಳೂರು ಜಿಲ್ಲೆ ಅಂತಲೇ ಹೇಳೋದು ಆಡಳಿತವಾಗಿ ಮತ್ತು ಈಗ ಜನರಲ್ ಆಗಿ ಹೇಳೋದು ತುಂಬ ಒಳ್ಳೆಯ ಬೆಳವಣಿಗೆ.